ಪ್ರಕೃತಿಯ ಜೊತೆ ಒಮ್ಮೆ ಬೆರೆತರೆ, ಪ್ರಕೃತಿಯ ಅಗಾಧತೆಯ ಒಳಗೆ ಹೊಕ್ಕರೆ ಮತ್ತೆ ಪರಿಸರವನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ತಾನು ಬೆಳೆಸಿದ ಮರ ಗಿಡಗಳನ್ನು ನೋಡಿದಾಗ, ಹಕ್ಕಿಗಳ ಚಿಲಿಪಿಲಿ ನಾದ ಕೇಳಿದಾಗ ದೇಹದ ಮನಸ್ಸಿನ ಆಯಾಸಗಳೆಲ್ಲವೂ ದೂರವಾಗಿ ಸಂತೋಷ, ಜೀವನೋತ್ಸಾಹ ಚಿಮ್ಮುತ್ತದೆ ಎಂದು ಖ್ಯಾತ ಪರಿಸರ ತಜ್ಞ, ಗ್ರೀನ್ ಹೀರೋ ಆಫ್ ಇಂಡಿಯಾ ಡಾಕ್ಟರ್ ಆರ್.ಕೆ. ನಾಯರ್ ಹೇಳಿದ್ದಾರೆ. ಪ್ರಕೃತಿಗೆ, ಮರ ಗಿಡಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಜಾತಿ ಧರ್ಮದ ಭೇದ ಭಾವವಿಲ್ಲ. ಪ್ರಕೃತಿಯಿಂದ ನಾವು ಕಲಿಯಬೇಕಾದ ಸಮಾನತೆಯ ಪಾಠ ಬಹಳಷ್ಟಿದೆ. ಒಂದು ಇರುವೆ ಸೇರಿದಂತೆ ಸಕಲ ಜೀವರಾಶಿಗಳು ನಮಗೆ ಬದುಕಿನ ಪಾಠ ಕಲಿಸುತ್ತವೆ. ಜೀವರಾಶಿಯಿಂದ ಪಾಠ ಕಲಿತರೆ, ಪ್ರಕೃತಿಯ ಮುಂದೆ ತಲೆ ತಗ್ಗಿಸಿ ಬದುಕಿದರೆ ಮಾತ್ರ ಮಾನವ ರಾಶಿ ಉಳಿಯಲು ಸಾಧ್ಯ. ಆದರೆ ಈಗ ಹಾಗೆ ಆಗುತ್ತಿಲ್ಲ. ಪ್ರಕೃತಿಯನ್ನು ನಾಶಪಡಿಸಿ ಭೂಮಿಗೆ ವಿಷ ಇಕ್ಕುವುದರಿಂದ ಪ್ರಕೃತಿ ಸೃಷ್ಟಿಯ ಯುಗವನ್ನೇ ಪರಿವರ್ತನೆ ಮಾಡಲು ಶ್ರಮಿಸುವುದು ಒಳಿತಲ್ಲ ಎಂದರು. ತಾನು ಒಬ್ಬ ಕೈಗಾರಿಕೋದ್ಯಮಿಯಾಗಿದ್ದರೂ ಪರಿಸರ, ಸಮಾಜದ ಬಗೆಗಿನ ತುಡಿತ ಹಾಗೂ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಪ್ರತಿಭೆ ಇದ್ದಂತೆ ತನ್ನೊಳಗಿದ್ದ ಪ್ರತಿಭೆಯಿಂದ ಪರಿಸರದ ಕೆಲಸ ಮಾಡಲು ಸಾಧ್ಯವಾಯಿತು ಎಂಬುದು ತನ್ನ ಅನಿಸಿಕೆ ಎಂದು ಅವರು ಹೇಳಿದರು. ತಾನು ಒಬ್ಬ ಆಂದೋಲನಕಾರನಲ್ಲ, ತಾನೊಬ್ಬ ಪ್ರಕೃತಿಯ ಆರಾಧಕ ಮತ್ತು ಸಲಹಾಜೀವಿ ಎಂದು ಹೇಳಿದರು. ಉಮ್ಮರ್ಗಾಂವ್ನಲ್ಲಿ ರಸ್ತೆ ಅಗಲೀಕರಣಕ್ಕೆ ಮರ ಕಡಿದಾಗ ಕಂಡ ಪಕ್ಷಿಗಳ ರೋದನ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲು ಪ್ರೇರೇಪಣೆ ನೀಡಿತು. ತಾವು ಖರೀದಿಸಿದ 1 ಎಕರೆ ಸ್ಥಳದಲ್ಲಿ ಆರಂಭಗೊಂಡ ಕಾಡು ಬೆಳೆಸುವ ಯೋಜನೆ ಇಂದು 12 ರಾಜ್ಯಗಳಲ್ಲಿ 32 ಲಕ್ಷಕ್ಕೂ ಅಧಿಕ ಗಿಡಗಳನ್ನು ಒಳಗೊಂಡ 123 ಕಾಡು ಪೂರ್ತಿಗೊಂಡಿದೆ. ಒಂದು ಕಾಡು ಎಂದರೆ ಒಂದೊಂದು ವೈವಿಧ್ಯತೆಯ ತಾಣ. ಆ ವೈವಿಧ್ಯತೆ ಉಳಿಸಲು ವಿವಿಧ ಜಾತಿ ಪ್ರಭೇದಗಳ ಗಿಡಗಳನ್ನು ಒಳಗೊಂಡ ಕಾಡುಗಳನ್ನು ಸೃಷ್ಟಿಸಿದ್ದೇನೆ. ದೇಶದ ಯಾವುದೇ ರಾಜ್ಯಗಳಲ್ಲಿ ಕಾಡು ಬೆಳೆಸಲು ತನಗೆ ಕೇವಲ 1 ದಿನದಲ್ಲಿ ಅನುಮತಿ ಸಿಗುತ್ತದೆ. ಆದರೆ ಸುಳ್ಯದಲ್ಲಿ ಕಾಡು ಬೆಳೆಸಬೇಕೆಂದು ಹಲವು ವರ್ಷಗಳಿಂದ ಪ್ರಯತ್ನ ನಡೆಸಿದರೂ ಅನುಮತಿ ಸಿಕ್ಕಿಲ್ಲ ಎಂದು ಹೇಳಿದರು. ಸುಳ್ಯ ಶಾಂತಿನಗರದ ಕ್ರೀಡಾಂಗಣದ ಕೆಳಭಾಗದಲ್ಲಿ ಹಾಕಿದ ಮಣ್ಣಿನಲ್ಲಿ ತನ್ನದೇ ಸ್ವಂತ ಖರ್ಚಿನಿಂದ 10,000 ಗಿಡ ನೆಟ್ಟು ಕಾಡು ಬೆಳೆಸಲು ಅನುಮತಿ ಕೋರಿ 3 ವರ್ಷದಿಂದ ನಿರಂತರ ಪ್ರಯತ್ನಿಸಿದರೂ ಅನುಮತಿಯೂ ಸಿಕ್ಕಿಲ್ಲ. ಕಸ ತುಂಬಿದ ಕಲ್ಚರ್ಪೆಯಲ್ಲಿನ ಕಸದ ರಾಶಿಯ ಮಧ್ಯೆ ಸುಂದರ ಹಸಿರು ಪರಿಸರ ಸೃಷ್ಟಿಸಲು ಯೋಜನೆ ರೂಪಿಸಿದರೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ನಾನು ಇಂಡಿವಿಜುವಲ್ ಅನ್ನು ಹೇಳುವಾಗ ಅದು ಪರ್ಟಿಕ್ಯುಲರ್ ಆಗಿ ಒಂದು ಈ ಸೃಷ್ಟಿಕರ್ತ ಅಂತ ಹೇಳುವಂಥವರು ಒಂದೊಂದು ಕಲೆಯನ್ನು ಅದರಲ್ಲಿಟ್ಟಿದ್ದಾರೆ. ಅದನ್ನು ಆ ಕಲೆಯನ್ನು ಹೊರಗೆ ತರುವಂಥ ಕೆಲಸವೂ ಆಗಬೇಕು. ಹೊರಗೆ ತರುವುದಕ್ಕೆ ಸ್ವಲ್ಪ ಪ್ರಚೋದನೆ ಮಾಡ್ತಾರೆ. ಆಮೇಲೆ ನಾನು ಹಿಂದೆ ಇದ್ದೇನೆ ಅಂತ ಹೇಳ್ತಾರೆ ಅಷ್ಟೇ. ಹಾಗಿರುವಾಗ ನಾನು ಅನಿಸುವುದು, ನನಗೆ ಜೀವನದ ಆರಂಭದಿಂದಲೇ ಅದು ಇದ್ದಿದ್ದಿರಬೇಕು. ಅದಕ್ಕೋಸ್ಕರವೇ ತೋನಾಡಿಗೆ ಬಂದದ್ದಾಗಿರ್ಬೋದು, ಅದಕ್ಕೋಸ್ಕರವೇ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾಗಿರ್ಬೋದು, ಅದಕ್ಕೋಸ್ಕರವೇ ಆ ಒಂದು ದಿವಸ 2011ರಲ್ಲಿ ಒಂದು ಮರ ರೋಡ್ ಪ್ರಾಜೆಕ್ಟಿಗೆ ಕಳೆದದ್ದು ಬಿದ್ದದ್ದು. ಎಷ್ಟೋ ಜನ ಆ ರಸ್ತೆಯಲ್ಲಿ ಹೋಗ್ತಾರೆ. ನಾನು ಆ ರಸ್ತೆಯಲ್ಲಿ ಹೋಗೋದೊಂದು ಹಕ್ಕಿಯ ಗೂಡು ಬಿದ್ದು ಮೊಟ್ಟೆ ಎಲ್ಲ ತುಂಡಾದದ್ದು ನೋಡಿ, ಹಕ್ಕಿ ಅಳುವುದನ್ನು ಪ್ರತ್ಯಕ್ಷ ನೋಡಿದವರು, ನೋಡಿ ಆ ಅಳುವನ್ನು ಕೇಳಿ, ಇಲ್ಲ ಇನ್ನು ನೀನು ಅಳುವುದು ಬೇಡ, ಇನ್ನು ನೀವು ಯಾರು ಕಡಿಯದ ಹತ್ತ ಸ್ಥಳದಲ್ಲಿ ನಾನು ಕಾಡನ್ನು ಮಾಡ್ತೇನೆ, ಯಾರು ಯಾವತ್ತೂ ಕಡಿಲಿಕ್ಕಿಲ್ಲ ಅಂತ ಜಾಗದಲ್ಲಿ ಕಾಡು ಮಾಡ್ತೇನೆ, ಅಲ್ಲಿ ಹೋಗಿ ನೀವು ಜೀವಿಸಿ ಹೇಳಿಕೊಂಡು ಕಾಡನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರು. ಆಗಿರುವಾಗ ಇಂಡಸ್ಟ್ರಿಯಲ್ ಆಗಿದ್ದದ್ದು, ಇಂಡಸ್ಟ್ರಿಯಲಿಸ್ಟ್ ಆಗಿರುವಂಥದ್ದು ಸತ್ಯ, ಹಲವಾರು ಕ್ಷೇತ್ರಗಳಲ್ಲಿ ದುಡಿದದ್ದು ಸತ್ಯ. ಆಮೇಲೆ ಇಂಡಸ್ಟ್ರಿಯನ್ನ ಕಟ್ಟಿಕೊಂಡಾಗಲೂ ಮನಸ್ಸಿನಲ್ಲಿ ಯಾವಾಗಲೂ ಸಮಾಜ, ಪ್ರಕೃತಿ ಹೇಳುವಂಥದ್ದಲ್ಲಿ ಯಾರಾದರೂ ನೀರಿಗೆ ಏನಾದರೂ ಬೇಡದನ್ನೆಲ್ಲ ಹಾಕಿದ್ರೆ, ಕೆಮಿಕಲ್ ಎಲ್ಲ ಹಾಕ್ತಾ ಇದ್ರೆ ನಾನು ಹೇಳ್ತಾ ಇರೋದು ಸರಿಯಲ್ಲಪ್ಪ, ಒಳ್ಳೆಯದಲ್ಲಪ್ಪ, ಮೀನುಗಳೆಲ್ಲ ಬರ್ತಿ, ಜೀವರಾಶಿಗಳೆಲ್ಲ ಬರ್ತಿ, ಬದುಕುವಂಥ ಅಧಿಕಾರ ಉಂಟಲ್ವ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದೇ ಥರ ಮರದಲ್ಲಿ ಬಿದ್ದಂಥ ಹಕ್ಕಿಯ ಗೂಡು ಮೊಟ್ಟೆಗಳನ್ನೆಲ್ಲ ನಾಶ ಆದದ್ದನ್ನು ನೋಡಿ, ಅದು ಯಾಕೆ ನೋಡಿ ಪರಿವರ್ತನೆ ನನ್ನ ಮನಸ್ಸಿನಲ್ಲಿ ಬಂದಿದೆ ಅಂತ ಹೇಳಿದರೆ, ನಾನೊಂದು ಕ್ವಶನ್ ಮಾರ್ಕ್ ಇತ್ತು, ಪ್ರಶ್ನೆ ಚಿಹ್ನೆ ಇತ್ತು ಆ ಕ್ಷೇತ್ರ ನೋಡಿದಾಗ. ಯಾಕೆ ಅದಕ್ಕೆ ಸ್ವತಂತ್ರವಾಗಿ ಜೀವಿಸಬೇಕು? ಮಳೆ ಬರೋದಕ್ಕೆ ಸ್ವಲ್ಪ ಮೊದಲು ನೀವು ನೋಡಿರ್ಬೋದು, ಇರುವೆಗಳೆಲ್ಲ ಒಟ್ಟು ಸೇರಿಕೊಂಡು ಗೋಲು ಮಾಡಿ ಸುರಂಗ, ಸಣ್ಣ ಸಣ್ಣ ಸುರಂಗ ಮಾಡಿ ಕೆಳಗಿನ ಮಣ್ಣನ್ನು ತಂದು ಹೊರಗೆ ಹಾಕ್ತಾ ಇರ್ತಾರೆ. ಯಾಕೆ ಆ ಸುರಂಗ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಹೇಗೆ ಅದು ಕೆಲಸ ಮಾಡ್ತಾ ಇದೆ. ನಾನು ಛತ್ತೀಸ್ಗಢದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾಗ ಚೇರ್ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಥರದ ಕೆಲಸ ನಡೀತಾ ಇತ್ತು. ಚೇರ್ ಹಾಕಿ ಕೂತಿದ್ದೆ. ಕಲೆಕ್ಟ್ರು ಬಂದರು ಅಲ್ಲಿಗೆ, ಶಮ್ಯ ಬೀದಿ ಅಂತ ಅವರು. ನಾನು ಜಸ್ಟ್ ಆ ಸ್ಟೋರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಪ್ರಕೃತಿ ಹೇಗಿದೆ ಅಂತ.
ಹೇಳಿದ್ರೆ ನಾನು ಯಾವ ಕ್ಯಾ ದೇಖ ನಾನು ಅವ್ರು ಬಂದ ನನಗೆ ಹೋಗ್ತಾ ಇರಲಿಲ್ಲ. ನಾನು ಹೇಳಿದೆ ಮೇಡಮ್ ನಾನು ಹಿಂಗೆ ಮಾಡುವ ಕೆಲಸವನ್ನು ನೋಡ್ತಾ ಇದ್ದೇನೆ, ನೀವು ಕೂತ್ಕೊಳ್ಳಿ ಸ್ವಲ್ಪ ನೋಡಿ. ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಕೆಳಗೆ ಹೋಗ್ತಾರೆ, ತಗೊಂಡು ಬಂದ ಮೇಲೆ ಹಾಕ್ತಾರೆ. ಅದರಲ್ಲಿ ಒಂದು 2 ಜನ ಸೀನಿಯರ್ ಇದ್ದಾರೆ, ಸ್ವಲ್ಪ ಸೈಜಲ್ಲಿ ದೊಡ್ಡವರು. ಅವರು ಮಧ್ಯದಲ್ಲಿ ಒಮ್ಮೆ ಹೊರಗೆ ಬಂದು ಎಲ್ಲ ಸೂಪರ್ವಿಷನ್ ಮಾಡಿ ಪುನಃ ಒಳಗೆ ಹೋಗ್ತಾರೆ, ಬರ್ತಾರೆ ಸೂಪರ್ವಿಷನ್ ಮಾಡ್ತಾರೆ, ಪುನಃ ಒಳಗೆ ಹೋಗ್ತಾರೆ. ನೋಡಿ ಅದರಲ್ಲಿ ಸೂಪರ್ವೈಸರ್ ಇದ್ದಾರೆ. ಆದರೆ ಯಾರು ಒಬ್ಬರು ಒಂದು ಕೋಣೆಯಲ್ಲಿ ಹೋಗಿ ಕೂತ್ಕೊಳ್ಳಿಲ್ಲ, ಟಯರ್ಡ್ ಆಗಿ ಕೆಲಸ ಮಾಡ್ತಾರೆ, ಮಣ್ಣು ತಕ್ಕದ ಹೊರಗೆ ಹಾಕ್ತಾರೆ, ತನ್ನಿಂದ ಆಗುವಂಥದ್ದು ಮೇಲೆ ತಂದ ಮೇಲೆ ದುಡ್ಲಿಕ್ಕೆ ಆಗದೆ ಇನ್ನೊಂದು ಅದನ್ನು ಅಂದ್ಕೊಂಡು ಒಟ್ಟಿಗೆ ಹೇಳ್ಕೊಂಡು ಹೋಗ್ತಾರೆ, ಅಲ್ಲಿ ಹಾಕಿ ಬರ್ತಾರೆ. ಹೀಗೆ ಮಾಡಿ ಒಂದು ರಂಧ್ರ ಆಗ್ತದೆ. ಅದು ಯಾಕೆ ಈ ಮಳೆಗೆ ಮೊದಲು ಮಾಡ್ತದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಬರುವಂತ ನೀರನ್ನ ಜಲಾಶಯಕ್ಕೆ ಅಂದ್ರೆ ಒಳಗಡೆ ನಾವು ಅಂತರ್ಜಲ ಅಂತ ಹೇಳ್ತೇವೆ, ಭೂಗರ್ಭದಲ್ಲಿ ಜಲದ ಇದಿರ್ತದೆ, ಗ್ರೌಂಡ್ ವಾಟರ್ ಅಂತ ಹೇಳ್ಬೋದು ಇಂಗ್ಲಿಷ್ನಲ್ಲಿ. ಅದರಲ್ಲಿ ಮಳೆ ನೀರು ಶೇಖರಣೆ ಆಗಲಿ ಅಂತ ಹೇಳಿ ನಮಗೆ ಅದು ಕೆಲಸ ಮಾಡಿ ಕೊಡುವುದು. ಅರ್ಥ ಆಯ್ತಲ್ಲ? ಮಳೆಗೆ ಮೊದಲು ಅದು ತಯಾರಿ. ಡಾಕ್ಟರ್ ಆರ್.ಕೆ. ನಾಯರ್ ಅವರನ್ನು ಪ್ರೆಸ್ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಸುಳ್ಯ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಶರೀಫ್ ಜಟ್ಟಿಪ್ಪಳ್ಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಪ್ರೆಸ್ ಕ್ಲಬ್ ಗೌರವಾಧ್ಯಕ್ಷ ಹರೀಶ್ ಬಂಟ್ವಾಳ್, ಕೋಶಾಧಿಕಾರಿ ಈಶ್ವರ ವಾರಣಾಸಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಗಿರೀಶ್ ಅಡ್ಪಂಗಾಯ ಸ್ವಾಗತಿಸಿ ನಿರ್ದೇಶಕ ಗಂಗಾಧರ ಕಲ್ಲಪ್ಪಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೊತೆ ಕಾರ್ಯದರ್ಶಿ ಹಸೈನಾರ್ ಜಯನಗರ ವಂದಿಸಿದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.